ಕೊಂಬೆಟ್ಟಿನ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಪೋಷಕರಿಂದ ಮಕ್ಕಳು ತಪ್ಪಿಸಿಕೊಳ್ಳುವಂಥದ್ದು ತುಂಬ ಆಯಿತು. ಆದರೆ ಅವೆಲ್ಲರನ್ನೂ ಕೂಡ ಸಂಘಟಕರು ಸೂಕ್ತವಾಗಿ ಅವರನ್ನು ಪಡೆದುಕೊಂಡು ಆ ಮಕ್ಕಳನ್ನು ರಕ್ಷಣೆ ಮಾಡುವಂಥದ್ದನ್ನು ಮಾಡಿದರು. ಇದೀಗ ಇಲ್ಲಿ ಬದ್ರುನಿಸಾ ಮತ್ತು ಶುಭ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಸುಮಾರು 4 ತಿಂಗಳ ಹಸುಗೂಸು ಸುಮಾರು 3.5 ಗಂಟೆಗಳಿಂದ ಇವರ ಕೈಯಲ್ಲಿತ್ತು. ಕೇಳಬೇಕು, ಅಮ್ಮ ನಿಮಗೆ ಹೇಗೆ ಸಿಕ್ತು, ಹೇಗೆ ರಕ್ಷಣೆ ಮಾಡಿದ್ರಿ? ಸರ್, ಒಂದು ಮಗು ವಾಲಂಟಿಯರ್ಸ್ ಅವರ ಕೈಯಲ್ಲಿತ್ತ, ಅದನ್ನು ಒಬ್ಬ ಮಹಿಳೆ ಹತ್ರ ಕೊಟ್ಟು ಹೋದು. ಅದ ನಂತರ ಪೊಲೀಸ್ನವರು ನನ್ನಲ್ಲಿ ಹಿಡ್ಕೊಳ್ಳಿಕ್ಕೆ ಹೇಳಿದ್ರು. ನಾನು 3.5 ಗಂಟೆ ತನಕ ನನ್ನ ಕೈಯಲ್ಲಿ ಆ ಮಗು ಇದ್ದದ್ದು ಸರ್. ಅಷ್ಟು ತನಕ ತಾಯಿ ಬರಲಿಲ್ಲ. ಈಗ ತಾಯಿ ಬಂದಾಗ ನನ್ನ ಮಗು ಅಂತ ಹೇಳಿ ನಾನು ಹುಡುಕಿದ್ದೇನೆ ತುಂಬ ಅಂತ ಹೇಳಿದ್ರು. ಹಾಗೆ ನಾನು ಕೊಟ್ಟು ಬಿಟ್ಟೆ ಮಗುವನ್ನು. 3.5 ಗಂಟೆ ಏನ್ ಮಾಡ್ತಾ ಇತ್ತು ಮಗು ಕೂಗ್ತಾ ಬರುವಾಗ ನಾನು ಮಲಗಿಸಿದೆ ಮಗುವನ್ನು, ಕೈಯಲ್ಲೇ ಹಿಡ್ಕೊಂಡು ಮಲಗಿಸಿದೆ. ನಾನು ಊಟ ಮಾಡಲಿಲ್ಲ ಸರ್, ಇಷ್ಟು ತನಕ ಊಟ ಮಾಡಲಿಲ್ಲ. ನಾನು ಮಾಡಲಿಲ್ಲ, ನನ್ನ ಜವಾಬ್ದಾರಿ. ಆ ಮಗುವಿಗೆ ನೀರು ಮಾತ್ರ ಕೊಟ್ಟದ್ದು, ಬೇರೆ ಏನಿಲ್ಲ. ಆ ಮಗುವಿಗೆ 1.5 ಗಂಟೆಯಿಂದ ಇಷ್ಟೊತ್ತು ಕೂಡ ಮಗು ಖಾಲಿ ಹೊಟ್ಟೆಯಲ್ಲಿದೆ. ಮಗುವನ್ನೇ ನೋಡ್ಕೊಂಡು ನೀವು ಊಟ ಮಾಡಲಿಲ್ಲ? ಇಲ್ಲ, ನಾನು ಊಟ ಮಾಡಲಿಲ್ಲ ಸರ್. ನಾನು ಯಾಕೆ ಗೊತ್ತುಂಟಾ, ನನಗೆ ಪೊಲೀಸ್ನವರು ಸೇಫ್ಟಿಗೆ ನನ್ನ ಕೈಯಲ್ಲಿ ಕೊಟ್ಟರು. ಅವರನ್ನು ತಾಯಿಗೆ ನಾನು ಒಪ್ಪಿಸುವ ತನಕ ಊಟ ಮಾಡುವುದಿಲ್ಲ ಅಂತ ಹೇಳಿ ಮಾಡಲಿಲ್ಲ ಸರ್. ನಾನೊಂದು ಅಶೋಕ್ ರೈಯ ಅಭಿಮಾನಿಯಾಗಿ ನಾನು ಆ ಕೆಲಸ ಮಾಡಿದ್ದೆ ಸರ್. ಈಗ ತಾಯಿ ಬಂದಾಗ ನೀವು ಏನು ಹೇಳಿದ್ರಿ? ನಾನು ಹೇಳಿದೆ, ನಿಮಗೆ ಈ ಗಿಫ್ಟ್ ಬೇಡ, ಇಷ್ಟು ಚಿಕ್ಕ ಮಗುವನ್ನು ಹಿಡ್ಕೊಂಡು ಬರುವುದು ಬೇಡ, ಇದು ಎಂತಕ್ಕೆ ನೀವು ಹಿಡ್ಕೊಂಡು ಬಂದದ್ದು, ನೀವು ಇನ್ನು ಮುಂದೆ ಈ ಥರ ಮಾಡೋದು ಬೇಡ ಅಂತ ಹೇಳಿದೆ ಅಷ್ಟೇ. ಈಗ 3.5 ಗಂಟೆ ನಿಮ್ಮ ಮಡಿಲಲ್ಲಿ ಇತ್ತಲ್ವಾ, ಈಗ ಕೊಟ್ಟಾಗ ಬೇಸರ ಆಯ್ತು? ಸ್ವಲ್ಪ ಬೇಸರ ಆಯ್ತು ಸರ್. ಎಂತ ಸರ್, ಅಮ್ಮ ಬರೋದಿದ್ರೆ ನನಗೆ 2 ಗಂಡು ಮಕ್ಕಳು ಇದ್ದದ್ದು. ನಾನು ಪೊಲೀಸಿನವರ ಹೇಳಿ ನಾನೇ ಕರ್ಕೊಂಡು ಹೋಗುವ ಸ್ಥಿತಿಯಲ್ಲಿ ಇದ್ದೆ. ನೋಡುವಾಗ ಅವರ ಅಮ್ಮ ಮುದ್ದಾಗಿತ್ತ ಮಗು? ತುಂಬಾ ಮುದ್ದಾಗಿದ್ದು, ಹೆಣ್ಣು ಮಗು. ಇಷ್ಟೊತ್ತು ಖಾಲಿ ಹೊಟ್ಟೆಲಿ ಇರೋದು ನೋಡಿದ್ರೆ ನಿಜವಾಗ್ಲೂ ಅಯ್ಯೋ ಅನಿಸ್ತದೆ. ಯಾಕಂದ್ರೆ 1.5 ಗಂಟೆಯಿಂದ ಇವಾಗ ಟೈಮ್ 4:30-5 ಗಂಟೆ ಆಯ್ತು. ಇಷ್ಟೊತ್ತು ಕೂಡ ಖಾಲಿ ಹೊಟ್ಟೆಲಿದೆ ಆ ಮಗು. ಆದ್ರೂ ಕೂಡ ಏನು ಹಠ ಮಾಡದೆ ಸುಮ್ಮನೆ ಮಲಗಿದ್ದದು ಆ ಮಗು. ನೋಡಿದ್ರೆ ನಿಜವಾಗ್ಲೂ ಅಯ್ಯೋ ಅನಿಸುತ್ತೆ. ಬಹಳ ವಿಶೇಷವಾಗಿ ಅಶೋಕ ಜನಮನ ಕಾರ್ಯಕ್ರಮದ ಸಂಘಟಕರು ಆ ಹಸುಗೂಸನ್ನು ಕೂಡ ಹೆತ್ತವರ ಕೈಗೆ ತಲುಪಿಸುವ ಕೆಲಸವನ್ನು ಮಾಡಿದರೆ ಅದಕ್ಕೆ ಶಭಾಷ್ ಹೇಳಲೇಬೇಕು. ಇವರಿಗೂ ಕೂಡ ಶಭಾಷ್ ಹೇಳಬೇಕು. ಮೇಡಮ್, ಅವರಿಗೆ ಸರಿಯಾದ ಪಾಠ ಹೇಳಿ ಕಲಿಸಿದ್ದೀರಿ. ಸರಿಯಾದ ಪಾಠ ಕಲಿಸಿದ್ದೇನೆ ಸರ್. ಇನ್ನು ನೀವು ಇಂಥ ಕೆಲಸ ಮಾಡುವುದು ಬೇಡ ಅಂತ ಹೇಳಿದ್ದೇನೆ. ನಾನೊಂದು ಅಶೋಕ್ ರೈ ಅವರ ಸಭೆಗೆ ಬಂದು ಮಗು ಮಿಸ್ ಆದಾಗೆ ನಾನು ನೋಡಿ ಅವರನ್ನು ಅವರ ತಾಯಿಗೆ ಒಪ್ಪಿಸಿದ್ದು ಸರ್. ಎಷ್ಟೋ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗೆ ನಾವು ಸಹ ಅವರ ಅಭಿಮಾನಿಯಾಗಿ ನಾವು ಸಹ ಒಳ್ಳೆ ಕೆಲಸ ಮಾಡಿದ್ವಿ. ಇದು ಅಶೋಕ ಜನಮನದಲ್ಲಿ ಸೇರಿರ್ತಕ್ಕಂಥ ಲಕ್ಷಾಂತರ ಜನರ ನಡುವೆ ಆದಂಥ ಒಂದು ಘಟನೆ. ಬಹಳಷ್ಟು ಮಕ್ಕಳು ತಪ್ಪಿಸಿಕೊಂಡಿದ್ದಾರೆ. ಒಂದು 4-5 ವರ್ಷದ ಮಕ್ಕಳು ತಪ್ಪಿಸಿಕೊಳ್ಳುವಂಥದ್ದು ಸಹಜ. ಆದರೆ ಎಳೆಯ 6 ತಿಂಗಳಿಗಿಂತ ಕೆಳಗಿನ ಹಸುಗೂಸು ತಪ್ಪಿಸಿಕೊಂಡಾಗ ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನು ಸಾಬೀತು ಮಾಡಿದಂತಹ ಇಬ್ಬರು ಮಹಿಳೆಯರು, ಇಬ್ಬರಿಗೂ ಕೂಡ ಅಭಿನಂದನೆಗಳು. ಜೊತೆಗೆ ಆ ಮಗುವನ್ನ ಹೆತ್ತವರ ಮಡಿಲು ಸೇರಿಸಿದಂಥ ಪುಣ್ಯ ನಿಮಗೆ. ಮನವಿ, ಯಾಕೆಂದ್ರೆ ಅಶೋಕ ಜನಮನ ಅನ್ನೋದು ತುಂಬಾ ದೊಡ್ಡ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಪೋಷಕರು ಅವರವರ ಮಕ್ಕಳನ್ನು ಅವರೇ ಜಾಗೃತಿ ಮಾಡಿಕೊಳ್ಬೇಕೆ ಹೊರತು ಕಾರ್ಯಕ್ರಮ ಇದು ಯಾವುದೂ ಡಿಪೆಂಡ್ ಆಗಲ್ಲ. ಯಾಕೆಂದ್ರೆ ತುಂಬಾ ರಶ್ ಇರುವಾಗ ಮಕ್ಕಳನ್ನು ಕೈಯಲ್ಲಿ ಹಿಡ್ಕೊಂಡು ಅಷ್ಟು ಜಾಗೃತಿ ಅವರವರೇ ಮಾಡ್ಕೊಳ್ಬೇಕು. ಕಾರ್ಯಕ್ರಮ ದೊಡ್ಡದೇ, ಯಾಕೆಂದ್ರೆ ಅಲ್ಲಲ್ಲಿ ಇದು ಊಟದ ವ್ಯವಸ್ಥೆಗಳು ಮತ್ತೆ ಅಲ್ಲಿ ಗಿಫ್ಟ್ಗಳನ್ನು ಕೊಡುವಂತೆಲ್ಲ ಆಗ್ತಾ ಉಂಟು. ಅದರ ಮಧ್ಯದಲ್ಲಿ ಆಚೆ ಈಚೆ ಮಕ್ಕಳು ಮಿಸ್ ಆಗೋದು ಸಹಜ. ಆದರೆ ಏನೇ ಇದ್ರೂ ಕೂಡ ಇಲ್ಲಿ ಮಾಹಿತಿ ಕೌಂಟರಲ್ಲಿ ಅದರ ಮಾಹಿತಿಯನ್ನು ಕೊಟ್ಟಾಗ ಎಲ್ಲ ಮಕ್ಕಳು ಸಿಗ್ತಾರೆ. ಯಾರು ಗಾಬರಿ ಆಗೋದು ಬೇಡ. ಮತ್ತೆ ಪೋಷಕರು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಗಿಫ್ಟ್, ಈ ಫಂಕ್ಷನ್ ಇದೆಲ್ಲ ಮಾಮೂಲಿ. ನಮಗೆ ಯಾವುದಕ್ಕಿಂತ ಅವರವರ ಮಕ್ಕಳಿಗಿಂತ ಯಾವುದು ದೊಡ್ಡದಲ್ಲ, ಯಾವ ಕಾರ್ಯಕ್ರಮ ಕೂಡ ದೊಡ್ಡದಲ್ಲ. ಎಲ್ಲ ಪೋಷಕರು ಆದಷ್ಟು ಜಾಗ್ರತೆ ಮಾಡಿಕೊಂಡು ಮಕ್ಕಳನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಎಲ್ಲ ಪೋಷಕರನ್ನು ಮನವಿಯನ್ನು ಮಾಡ್ತೀನಿ. ಈಗ ಒಂದು ಅನೌನ್ಸ್ಮೆಂಟ್ ಆಗ್ತಾ ಇದೆ. ಅಲ್ಲಿ ತುಂಬಾ ಮಕ್ಕಳು ತಪ್ಪಿಸಿಕೊಂಡಿದ್ದಾರೆ. ಆ ಎಲ್ಲ ಮಕ್ಕಳನ್ನು ಕೂಡ
ಸಂಘಟಕರು ಕರೆದುಕೊಂಡು ಬಂದು ಪೋಷಕರ ಕೈಗೆ ತಲುಪಿಸುವ ಮಟ್ಟಿಗೆ ಅವರು ನೆರವಾಗ್ತಾ ಇದ್ದಾರೆ. ಹಿರಿಯರು ತಪ್ಪಿಸಿಕೊಂಡಿದ್ದಾರೆ, ಅವರನ್ನು ಅವರ ಮನೆಯವರಿಗೆ ಒಪ್ಪಿಸುವಂತ ನಿಟ್ಟಿನಲ್ಲಿ ನಿರಂತರವಾಗಿ ಸಂಘಟಕರು ಶ್ರಮ ವಹಿಸ್ತಾ ಇರೋದು ಇಲ್ಲಿ ಕಾಣ್ತಾ ಇದೆ. ಆದಿತ್ಯ ಜೊತೆಗೆ ದಾಮೋದರ ತೊಂಡೋಲ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.